ಅನ್ಯ ಕೋಮಿನ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿರುವಂತಹ ಘಟನೆ ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದಿದೆ. ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಕಾಸರಗೋಡು ಆರ್ಡಿ ನಗರದ ಮೀಪುಗುರಿ ನಿವಾಸಿ 23 ವರ್ಷದ ವೈಶಾಲಿ ಪರಾರಿಯಾಗಿರುವಂತಹ ವಿದ್ಯಾರ್ಥಿನಿ. ಈಕೆ ಮಂಗಳೂರು ಸುರತ್ಕಲ್ನಲ್ಲಿರುವಂತಹ ಖಾಸಗಿ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ಲು. ಈಕೆ ಮೊಹಮ್ಮದ್ ಮಿದ್ಲಾಜ್ PH ಎಂಬ ಅನ್ಯ ಕೋಮಿನ ಯುವಕನೊಂದಿಗೆ ಎಸ್ಕೇಪ್ ಆಗಿದ್ದು ಕೇರಳದ ವಯನಾಡ್ ರಿಜಿಸ್ಟರ್ ಆಫೀಸಿನಲ್ಲಿ ಜನವರಿ 31ರಂದು ಈ ಜೋಡಿ ರಿಜಿಸ್ಟರ್ ಮದುವೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ರಿಜಿಸ್ಟರ್ ಮದುವೆಯಾದ ಬಗ್ಗೆ ಗೊತ್ತಾಗಿ ಆಕೆ ವಾಸ್ತವ್ಯವಿದ್ದಂತಹ PGಗೆ ಬಂದು ಪೋಷಕರು ವಿಚಾರಿಸಿದ್ದು, PG CC ಕ್ಯಾಮೆರಾ ಪರಿಶೀಲಿಸಿದಾಗ ಫೆಬ್ರವರಿ 9ರಂದು PGಯಿಂದ ತೆರಳಿದ ವಿಡಿಯೋ ಸೆರೆಯಾಗಿದೆ. ಮಗಳು ಸಂಪರ್ಕಕ್ಕೆ ಸಿಗದೇ ಇದ್ದುದರಿಂದ ಸುರತ್ಕಲ್ ಠಾಣೆಯಲ್ಲಿ ವೈಶಾಲಿ ಪೋಷಕರು ನೀಡಿರುವಂತಹ ದೂರು ನೀಡಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ.